ಸರ್ಕಾರಕ್ಕೆ, ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ನರೇಂದ್ರ ಮೋದಿ ಸರ್ಕಾರಕ್ಕೆ, ನರೇಂದ್ರ ಮೋದಿ ಸರ್ಕಾರಕ್ಕೆ ಪಾರ್ಟಿಗೆ, ಕಾಂಗ್ರೆಸ್ ಪಾರ್ಟಿಗೆ ವಿರುದ್ಧ ಹಾಗೂ ಪ್ರವಾದಿ ನಿಂದನೆಯ ಸಭೆಯನ್ನು ಉದ್ದೇಶಿಸಿ ಜಿಲ್ಲಾ ಕಾಂಗ್ರೆಸ್ನ ಇವತ್ತು ಐಟಿ-ಇಡಿಗಳನ್ನ ರಾಹುಲ್ ಗಾಂಧಿ ಅವರನ್ನು, ಸೋನಿಯಾ ಗಾಂಧಿ ಅವರನ್ನು, ಕಾಂಗ್ರೆಸ್ ಪಕ್ಷದ ಎಲ್ಲ ನೇತಾರರನ್ನು ಸಿಲುಕಿಸುವಂತ ಪ್ರಯತ್ನವನ್ನು ಕೇಂದ್ರ ಸರ್ಕಾರ ಮಾಡ್ತಿದೆ. ಒಂದು ಮಾತನ್ನು ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಪ್ರಧಾನಮಂತ್ರಿಯವರು ನಿಜವಾಗಿ ಬ್ಲಾಕ್ ಕಾಂಗ್ರೆಸ್ನ ವತಿಯಿಂದ ಸನ್ಮಾನ್ಯ ನರೇಂದ್ರ ಹಮ್ಮಿಕೊಂಡಿರತಕ್ಕಂತ ಈ ಒಂದು ರೈತರ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಕೇಸನ ಇನಿ 21 ನಮ್ಮ ಕಾಂಗ್ರೆಸ್ ಮುಖಂಡರನ್ನು ಉಲಾಯಿಪಾಡ್ನಂಚಿನ ಒಂಜಿ ಮಲ್ಲ ಉನ್ನಾವನನ್ನು ಈ ಬಿಜೆಪಿ ಸರ್ಕಾರ ಮಲ್ತೊಂದೊಂದು ಇಲ್ಲಿ ಸೇರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಬಂಧುಗಳು ಕಚೇರಿಯವರು ತನ್ನ ಮಾತುಗಳನ್ನು ಹೇಳುವ ಮುಖಾಂತರ ಧನ್ಯವಾದ ಕೂಡ ಅರ್ಪಣೆ ಮಾಡ್ತಾರೆ. ಇವತ್ತು ಈ ನೇಷನ್ ಹೆರಾಲ್ಡ್ ಪತ್ರಿಕೆಯ ಬಗ್ಗೆ ಏನು ನಾವು ಪೊಲೀಸ್ ಇಲಾಖೆಯವರಿಗೊಂದು ಮಾತು, ಖಂಡಿತವಾಗಿ ಕಾಂಗ್ರೆಸ್ ಪಕ್ಷ ಪ್ರತಿಭಟನೆ ಮಾಡುವಾಗ ಸಂವಿಧಾನಕ್ಕೆ ತಪ್ಪದಂತ ಯಾವುದೇ ಪ್ರತಿಭಟನೆ ಮಾಡುವುದಿಲ್ಲ.